ಮೊದಲು ಪ್ರಿವ್ಯೂ ವಿಡಿಯೋನ ನೋಡ್ಕೊಬರೋಣ ಬನ್ನಿ. ನಕ್ಷತ್ರದ ಮನೆಯಲ್ಲಿ ಬಣ್ಣಗಳ ಬಳಿದವಳೆ, ಸಮುದ್ರದ ಎದೆಯಲ್ಲಿ ಸಾಲು ದೀಪ ಹಚ್ಚಿದವಳೆ. ನೀವು ಪ್ರಾಜೆಕ್ಟ್ನ ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಈ ಥರ ಕಾಣ್ತದೆ. ಈಗ ನೀವು ಸ್ಟಾರ್ಟಿಂಗಿಗೆ ತಗೊಬಂದು ಈಗ ನೀವು ಇಲ್ಲಿ ಈ ಲೇಯರ್ ಸೆಲೆಕ್ಟ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಇಮೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿ. ಇದೇ ರೀತಿ ನೀವು ಎಲ್ಲ ಲೇಯರಿಗೂ ಇಮೇಜನ್ನು ಆ್ಯಡ್ ಮಾಡಿ. ಹೀಗೆ ಇಮೇಜನ್ನು ಆ್ಯಡ್ ಮಾಡಿ ಆದಮೇಲೆ ಈ ವಿಡಿಯೋವನ್ನು ನೀವು ಎಕ್ಸ್ಪೋರ್ಟ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಾಯ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.